ಮಂಗಳೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆಯಾಗಿರುವ ಮ್ಯಾಪ್ಸ್ ಕಾಲೇಜಿನ ಕ್ರೀಡಾಕೂಟ ನಗರದ ಮಂಗಳ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಪಡೆದುಕೊಂಡಿರುವ ಮ್ಯಾಪ್ಸ್ ಕಾಲೇಜಿನ ಕ್ರೀಡಾಕೂಟಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿತ್ತು. ನಗರದ ಮಂಗಳ ಕ್ರೀಡಾಂಗಣದಲ್ಲಿ ನಡೆದ ಕ್ರೀಡಾಕೂಟವನ್ನು ಅಥ್ಲೆಟಿಕ್ ಕೋಚ್ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸೂಪರಿಂಟೆಂಡೆಂಟ್ ಆಫ್ ಕಸ್ಟಮ್ಸ್ ಮತ್ತು ಸೆಂಟ್ರಲ್ ಟ್ಯಾಕ್ಸ್ನ ದಿನೇಶ್ ಕುಂದರ್ ಅವರು ಉದ್ಘಾಟಿಸಿದರು. ತದಬಳಿಕ ವಿಜೇತ ಕ್ರೀಡಾಪಟುಗಳಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಅತಿ ಹೆಚ್ಚು ಸಮಯವನ್ನ ಕ್ರೀಡೆಗೆ ಮೀಸಲು ಇಡುತ್ತಿದ್ದೆ. ಹಾಗಾಗಿ ಹೆಚ್ಚು ಹೆಚ್ಚು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಎಂದು ಹೇಳಿದ್ರು. I'm 57 now. I really feel proud myself sometimes when I look at my colleagues or my classmates I met. Big paunch, maybe more than 1 ton body weight. This keeps us healthy mind as well as healthy. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮ್ಯಾಪ್ಸ್ ಗ್ರೂಪ್ ಆಫ್ ಕಾಲೇಜಿನ ಚೇರ್ಮನ್ ದಿನೇಶ್ ಕುಮಾರ್ ಆಳ್ವಾ ಅವರು ವಹಿಸಿದ್ರು. ತದಬಳಿಕ ಮಾತನಾಡಿದ ಅವರು, ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಮುಖ್ಯವಾಗುತ್ತದೆ. ಜೊತೆಗೆ ಕ್ರೀಡಾ ಸ್ಫೂರ್ತಿಯನ್ನ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದ್ರು. That is very, very important in this era of globalization. You should know how to handle failure. You should know how to enjoy the success. With all this type of activities, only when it is, especially when you are interacting with your friends and your colleagues and classmates, you can gather a lot of other advantages. It is an opportunity for you to expose your leadership quality, and you will be self-confident and you will be more disciplined. ಈ ವೇಳೆ ಕಾಲೇಜಿನ ಪ್ರಾಂಶುಪಾಲೆ ಶ್ರುತಿ ಶೆಟ್ಟಿ ಅವರು ಸ್ವಾಗತಿಸಿದ್ರು. ಈವ್ನಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಭಾಕರ್ ನಿರ್ಮಾರ್ಗ ವಂದಿಸಿದ್ರು. ಈ ವೇಳೆ ಕ್ರೀಡಾ ಸಂಯೋಜಕ ರೋಹಿತ್ ಕುಮಾರ್, ಕ್ರೀಡಾ ಕಾರ್ಯದರ್ಶಿ ಪ್ರಿಷಿತ್ ಪ್ರಮೋದ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, B4 ನ್ಯೂಸ್, ಮಂಗಳೂರು.